ಮಾಜಿ ಜಿಲ್ಲಾ ಪರಿಷದರಾದಂತಹ ಧನಲಕ್ಷ್ಮಿ ಗಟ್ಟಿ ಅವರೆಲ್ಲರಿಗೆ ಒಂದು ಪಂದ್ಯಕೂಟದ ಉದ್ಘಾಟಕರಾಗಿ, ಅದೇ ರೀತಿ ಶ್ರೀ ದಿನಕರ ಉಲ್ಲನ ಅಧ್ಯಕ್ಷರು ಭಗವತಿ ಎಜುಕೇಶನ್ ಟ್ರಸ್ಟ್ ಸಂಗೊಳ್ಳಿಗೆ, ಅದೇ ರೀತಿ ನಮ್ಮೊಂದಿಗೆ ಶ್ರೀ ಮಾಧವ್ ತಲಪರಿ ಕೋಶಾಧಿಕಾರಿ ಭಗವತಿ ಎಜುಕೇಶನ್ ಟ್ರಸ್ಟ್, ಅದೇ ರೀತಿ ನಮ್ಮೊಂದಿಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕ ಶಿಕ್ಷಕ ಸಂಘದ ಲಿಲಿ ಮೈಸೂರು ಕೂಡ ಈ ಒಂದು ಪಂದ್ಯಕೂಟದ ಅದು ಉದ್ಘಾಟಕರಾಗಿ, ಅದೇ ರೀತಿ ನಮ್ಮೊಂದಿಗೆ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಗೋಪಿನಾಥ್ ಕಾಪಿಗಡ ಅವರು ಕೂಡ ಈ ಒಂದು ಪಂದ್ಯಕೂಟದ ಉದ್ಘಾಟನೆಯಲ್ಲಿ ಹಾಗೂ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಮೈಸೂರು ಅಸೋಸಿಯೇಷನ್ ಪುರುಷೋತ್ತಮ ಪೂಜಾರಿ ಅವರು ಇದ್ದಾರೆ ಈ ಒಂದು ಪಂದ್ಯಕೂಟದ ಉದ್ಘಾಟನೆಯ ಅತಿಥಿಗಳಾಗಿ, ಅದೇ ರೀತಿ ನಮ್ಮೊಂದಿಗೆ ಕಾರ್ಯಾಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಮೈಸೂರು ಅಸೋಸಿಯೇಷನ್ ಇದರ ರತನ್ ಕುಮಾರ್ ಶೆಟ್ಟಿ ಅವರು ಕೂಡ ಇದ್ದಾರೆ ಹಾಗೂ ಅಧ್ಯಕ್ಷರು ಪ್ರಜಾ ಸಂಘ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅವರು ಕೂಡ ಈ ಒಂದು ಪಂದ್ಯಕೂಟದ ಮುಖ್ಯ ಅತಿಥಿಗಳಾಗಿದ್ದಾರೆ. ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಮೈಸೂರು ಅಸೋಸಿಯೇಷನ್ ಬೆಂಗಳೂರು ಇದರ ರೋಹನ್ ತುಗೊಂಡ ಅವರು ಕೂಡ ಈ ಒಂದು ಪಂದ್ಯಕೂಟದ ಅತಿಥಿಗಳಾಗಿ ಗಮನಿಸಿದರು. ಅದೇ ರೀತಿ ನಮ್ಮೊಂದಿಗೆ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಮಂಗಳೂರು ತಾಲೂಕಿನ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದಂತಹ ರೋಹಿತ್ ಅಶು ಅವರು ಕೂಡ ಈ ಒಂದು ಪಂದ್ಯಕೂಟದ ಮುಖ್ಯ ಅತಿಥಿಗಳಾಗಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಪಂದ್ಯಕೂಟಕ್ಕೆ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಎಲ್ಲ ಕ್ರೀಡಾಪಟುಗಳು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಈ ಒಂದು ಪಂದ್ಯಕೂಟದ ಮುಖ್ಯ ಅತಿಥಿಗಳನ್ನು ಜೋರಾದ ಗಣ್ಯ ಅತಿಥಿಗಳು ಇವತ್ತು ವೇದಿಕೆಯನ್ನು ಈ ಒಂದು ಕಬಡ್ಡಿ ಪಂದ್ಯಕೂಟ ಅತ್ಯಂತ ನಿರಂತರವಾಗಿ ನಡೀಬೇಕಾದ್ರೆ ಎಲ್ಲ ಗಣ್ಯ ಅತಿಥಿಗಳ ಸಹಕಾರ ಅತಿ ಅಗತ್ಯವಾಗಿದೆ. ಯಾಕಂತೇಳಿದ್ರೆ ಕಬಡ್ಡಿಯ ಅತಿ ಉತ್ತೇಜನವಾಗಿರುವಂತಹ ಎಲ್ಲ ನಿರ್ಬಂಧೀಕರಣವಾದ ಅನೇಕ ಕ್ರೀಡಾಪಟುಗಳನ್ನು ಅನೇಕ ಕ್ರೀಡಾಪಟುಗಳು ರಾಜ್ಯ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ತಂಡಗಳು ಕೂಡ ಮ್ಯಾಟ್ ಒಳಗಡೆ ಲೈನ್ ಅಪ್ ಆಗಿರಬೇಕು. ಯಾವುದೇ ಶಿಸ್ತುಬದ್ಧ ಜೀವನ ಅತಿ ಅಗತ್ಯವಾಗಿರುತ್ತದೆ. ಡಿಸಿಪ್ಲಿನ್ ಅನ್ನುವಂಥದ್ದು ತಮ್ಮ ತಂಡದ ಮುಖ್ಯ ಶಿಕ್ಷಣಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕಾಗಿರುತ್ತದೆ. ಯಾಕಂತೇಳಿದ್ರೆ ನಮ್ಮ ತುಳುನಾಡ ಸಂಪ್ರದಾಯದ ಪ್ರಕಾರ ನಮ್ಮ ತುಳುನಾಡದ ಈ ಒಂದು ಕಾರ್ಯಕ್ರಮ ಶುರು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಈ ಒಂದು ಪಂದ್ಯಕೂಟದ ಮುಖ್ಯ ಉದ್ಘಾಟಕರಾಗಿ ನಮಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಬೆನ್ನೆಲುಬಾಗಿ ನಿಂತಹ ಒಬ್ಬರು ಸದಸ್ಯರಿದ್ದಾರೆ. ನಮ್ಮ ಜೊತೆ ಬೇರೆ ಯಾರವಲ್ಲ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಜಿಲ್ಲಾ ಸದಸ್ಯರಿದ್ದಾರೆ. ಅವರಿಗೆ ಒಂದು ಪಂದ್ಯಕೂಟದ ಮುಖ್ಯ ಉದ್ಘಾಟಕರಾಗಿದ್ದಾರೆ. ಅವರಿಗೆ ಕೂಡ ನಾವು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಅದೇ ರೀತಿ ಈ ಒಂದು ಪತ್ರಿಕೂಟದ ಉದ್ಘಾಟನೆಯ ವೇಳೆ ಪ್ರಥಮವಾಗಿ ನಮ್ಮ ಈ ಒಂದು ತಂಡದ ಪರವಾಗಿ ಪ್ರಾರ್ಥನೆ ಇರುವುದು. ದಯವಿಟ್ಟು ಆಶೀರ್ವಾದವನ್ನು ಒಂದು ಕಾರ್ಯಕ್ರಮಕ್ಕೆ ನಿರಂತರವಾಗಿ ಬರ್ತಿದ್ದಾರೆ. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಹೈಸ್ಕೂಲಿನ HM ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೆಲ್ಲ ಅತಿಥಿಗಳ ವಿನಂತಿ ಇದೆ, ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲ್ಭಾಗದಲ್ಲಿ ಉಪಸ್ಥಿತರಿರಬೇಕು ಅಂತ ಹೇಳಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರೈಮರಿ HM ಅವರಾದ ಪ್ರಮೀಳಾ ಮೇಡಮ್ ಅವರು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೋರದ ಕೈ ಚಪ್ಪಾಳೆ ಬರಲಿ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳ ಪರವಾಗಿ ಈ ಒಂದು ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೋರದ ಕೈ ಚಪ್ಪಾಳೆಯನ್ನು ಈ ಒಂದು ಅದನ್ನು ಪರಿಗಣಿಸಬೇಕಾಗಿದ್ದಾರೆ. ಇವರಿಗೆ ನಮ್ಮ ಈ ಒಂದು ಹೈಸ್ಕೂಲಿನ HM ಅವರಾದಂತಹ ಸುರೇಖಾ ಮೇಡಮ್ ಅವರು ಪುಷ್ಪ ಹಾಗೂ ಶಾಲು ಹಾಕುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಭಗವತಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ ಸಂಘ ಹುಡುಗಿಯರ ಅಧ್ಯಕ್ಷರಾದ ಶ್ರೀ ದಿನಕರ್ ಉಲ್ಲಾಲ್ ಅವರಿದ್ದಾರೆ. ಇವರಿಗೆ ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶಿವಪ್ರಸಾದ್ ಅವರು ಬಂದು ಪುಷ್ಪ ಹಾಗೂ ಶಾಲು ಹೊದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಅದೇ ರೀತಿ ನಮ್ಮೊಂದಿಗೆ ಇನ್ನೊಬ್ಬ ಅತಿಥಿಗಳಿದ್ದಾರೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಸಂಘಟನಾ ಕಾರ್ಯದರ್ಶಿಯಾದ ಲಿಲಿ ಬಾಯ್ಸ್ ಮೇಡಮ್ ಅವರು ಇದ್ದಾರೆ. ತಮಗೆ ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಈ ಒಂದು ತಂಡದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಪ್ರೈಮರಿ HM ಅವರಾದ ಪ್ರಮೀಳಾ ಮೇಡಮ್ ಅವರು ಪುಷ್ಪ ಹಾಗೂ ಶಾಲು ಹೊದಿಸಿ ಈ ಒಂದು ಪಂದ್ಯಾಕೂಟಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರದ ಕೈ ಚಪ್ಪಾಳೆ ನಿರಂತರವಾಗಿ ಬರ್ತಾ ಇರಲಿ ಒಂದು ಗಣ್ಯ ಅತಿಥಿಗಳ ಅತಿಗೌರವ ಸೂಚಕವಾಗಿ. ಅದೇ ರೀತಿ ನಮ್ಮೊಂದಿಗೆ ಇನ್ನೋರ್ವ ಅತಿಥಿಗಳಿದ್ದಾರೆ. ಶ್ರೀ ಮಾಧ್ಯಮ ತಲಪಾಡಿ ಕೋಶಾಧಿಕಾರಿ ಭಗವತಿ ಎಜುಕೇಶನ್ ಟ್ರಸ್ಟ್. ಇವರಿಗೆ ಕೂಡ ನಮ್ಮ ಈ ಒಂದು ತಂಡದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಅಕ್ಷಯ್ ಅವರು ವೇದಿಕೆಗೆ ಬಂದು ಪ್ರಜ್ವಲ್ ವೇದಿಕೆಗೆ ಬಂದು ಪುಷ್ಪವನ್ನು ನೀಡಿ ಶಾಲು ಹೊದಿಸುವ ಮುಗಿದ ಪಂದ್ಯಾಕೂಟಕ್ಕೆ ಸ್ವಾಗತಿಸಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ.
ನಮ್ಮೊಂದಿಗೆ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಸಾಧಕ ಉಮಾ ಮಹೇಶ್ವರಿ ಕಬಡ್ಡಿ ತಂಡವನ್ನು ನಡೆಸಿದ ತುಂಬಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಮಾನ್ಯತೆಗಳು ಮೆಚ್ಚುಗೆಗೆ ಸಹಕಾರಿಯಾದ ಗೋಪಿನಾಥ್ ಕಾಪಿಕಾಡ್ ಅವರು ಇದ್ದಾರೆ. ಇವರಿಗೆ ಕೂಡ ಈ ಒಂದು ಪಠ್ಯಕೂಟಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಶಿವ ಪ್ರಸಾದ್ ಅವರು ಬಂದು ಪುಷ್ಪವನ್ನು ನೀಡಿ ಚಾಲನೆ ಹೊಂದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೋರ್ವ ಅತಿಥಿಗಳಿದ್ದಾರೆ. ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಮೆಚ್ಚೂರು ಅಸೋಸಿಯೇಷನ್ ಇದರ ಪುರುಷೋತ್ತಮ್ ಪೂಜಾರಿ ಸರ್ ಅವರು ಇದ್ದಾರೆ. ಇವರಿಗೆ ಕೂಡ ಈ ಒಂದು ಪಠ್ಯಕೂಟಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಿತೇಶ್ ಅವರು ವೇದಿಕೆಗೆ ಬಂದು ಪುಷ್ಪವನ್ನು ನೀಡಿ ಚಾಲನೆ ಹೊಂದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಜೋರಾದ ಕೈ ಚಪ್ಪಾಳೆ ಬರಲಿ ಈ ಒಂದು ಗಣ್ಯ ಅತಿಥಿಗಳಿಗೆ. ಬಿಸಿಲಿನ ಹೇಗೆ ಅತಿಕ್ರಮಣವಾಗ್ತಾ ಇದೆ, ಯಾರು ತುಂಬಾ ನಿಖಲು ತುಂಬಾ ಅಂತ ಜನ ಬರ್ತುಕೊಂಡಿದ್ರೆ ಸೊ ಅದು ಪುರ ಗಣ್ಯ ಅತಿಥಿ ಎಲ್ಲ ಭಿನ್ನಪ್ಪ ಮಾಡೋದಲ್ಲ. ವೆರಿ ಫ್ಯೂ ಮಿನಿಟ್ಸ್ ನಮ್ಮ ಈ ಕಾರ್ಯಕ್ರಮ ಫಿನಿಶ್ ಮಾಡೋದಲ್ಲ. ಐನೈದು ಮ್ಯಾಟ್ ಈ ಕಾರ್ಯಕ್ರಮ ಕಂಟಿನ್ಯೂ ಮಾಡೋದಲ್ಲ. ಅದೇ ರೀತಿ ನಮ್ಮೊಂದಿಗೆ ಇನ್ನೊಬ್ಬ ಅತಿಥಿಗಳಿದ್ದಾರೆ. ಕಾರ್ಯದರ್ಶಿಯಾದ ದಕ್ಷಿಣ ಕನ್ನಡ ಜಿಲ್ಲಾ ಮೆಚ್ಚೂರು ಅಸೋಸಿಯೇಷನ್ ಇದರ ರತನ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಇವರಿಗೆ ಕೂಡ ಈ ಒಂದು ತಂಡದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಮಧುಸೂದನ್ ಅವರು ಬಂದು ಪುಷ್ಪವನ್ನು ನೀಡಿ ಶಾಲೆ ಹೊಂದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೋರ್ವ ಅತಿಥಿಗಳಿದ್ದಾರೆ. ಅಧ್ಯಕ್ಷರು ಪ್ರಚಾರ ಸಮಿತಿ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾದಂತಹ ತ್ಯಾಗಮಹರೇಕಲ ಸರ್ ಇದ್ದಾರೆ. ತಮಗೆ ಕೂಡ ಈ ಒಂದು ಪಠ್ಯಕೂಟಕ್ಕೆ ಟೀಮ್ ಭಗವತಿ ತಂಡದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪ್ರಜ್ವಲ್ ಅವರು ಬಂದು ಶಾಲೆ ಹೊಂದಿಸಿ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಈ ಒಂದು ಕೂಟದಲ್ಲಿ ಆಗಿರ್ಬೇಕಂದ್ರೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಡುವಂತವರು ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಮೆಚ್ಚೂರು ಅಸೋಸಿಯೇಷನ್ ಮಂಗಳೂರಿನ ರೋಹನ್ ತೊಕ್ಕೊಟ್ಟ ಅವರಿದ್ದಾರೆ. ಇವರಿಗೆ ಕೂಡ ಈ ಒಂದು ಪಠ್ಯಕೂಟಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಮತ್ತೊಮ್ಮೆ ನಿತೇಶ್ ಅವರು ವೇದಿಕೆಗೆ ಬಂದು ಪುಷ್ಪವನ್ನು ನೀಡಿ ಶಾಲೆ ಹೊಂದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಮಂಗಳೂರು ತಾಲೂಕು ತಮ್ಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದವರು ರೋಹಿತಾಂಶು ಅವರಿದ್ದಾರೆ. ಇವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಅವರ ಅನುಪಸ್ಥಿತಿ ಇದೆ. ಅವರಿಗೆ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಈ ಒಂದು ಪಠ್ಯಕೂಟದಲ್ಲಿ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರಾದಂತಹ ರಾಧಾಕೃಷ್ಣ ಸರ್ ಅವರಿದ್ದಾರೆ. ಇವರಿಗೆ ಕೂಡ ಈ ಒಂದು ತಂಡದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಇವರಿಗೆ ಮಧುಸೂದನ್ ಅವರು ಬಂದು ಶಾಲೆ ಹೊಂದಿಸಿ ಪುಷ್ಪವನ್ನು ನೀಡಿ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಈ ಒಂದು ಪಠ್ಯಕೂಟದಿಂದ ಯಶಸ್ವಿಯಾಗಿ ನಡೆಯೋದಕ್ಕೆ ಇನ್ನೊಬ್ಬ ಅತಿಥಿಗಳು ಸಾಕ್ಷಿ ಆಗ್ತಾರೆ. ಬೇರೆ ಯಾರೋ ಈ ಒಂದು ಸ್ಕೂಲಿನ HM ಅವರಾದಂತಹ ಸುರೇಖಾ ಮೇಡಮ್ ಅವರು. ಇವರಿಗೆ ಕೂಡ ಈ ಒಂದು ತಂಡದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ದಯವಿಟ್ಟು ವಿನೋದ್ ಅವರು ವೇದಿಕೆಗೆ ಬಂದು ಪ್ರವೀಣ್ ಅವರಿದ್ದಾರೆ ಪ್ರೈಮರಿ HM ಅವರಿಗೆ ನಯನಾ ಮೇಡಮ್ ಅವರು ವೇದಿಕೆಗೆ ಬಂದು ಪುಷ್ಪವನ್ನು ನೀಡಿ ಶಾಲೆ ಹೊಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಅತಿ ಯಶಸ್ವಿಕರವಾಗಿ ನಡೀಬೇಕಾದ್ರೆ ನಮಗೆ ದೇವರ ಅಗತ್ಯ ಅನುಗ್ರಹ ಅತಿ ಅಗತ್ಯವಾಗಿರುತ್ತೆ. ಯಾಕಂದ್ರೆ ಕಣ್ಣಿಗೆ ಕಾಣೋ ದೇವರೊಬ್ಬರು ತಂದೆ ತಾಯಿ ಹೇಳಿದ್ರೆ ಇನ್ನೊಬ್ಬರು ಹೇಳೋದಿಲ್ಲ ಅಗ್ನಿ ದೇವರಂತೆ. ಅಗ್ನಿ ದೇವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸತ್ಕಮಯ ಪ್ರಭಸಮ ಚೌರ್ಕಮಯ ಮೃತ್ಯುರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಂದ ಎಲ್ಲ ಅತಿಥಿಗಳ ಅಮೃತ ಹಸ್ತದ ಈ ಒಂದು ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮುಖೇನ ಮುಂದುವರಿಸ್ತಾ ಇದ್ದೇವೆ. ಯಪ್ಪನ ದೀಪ ಮುಂಚಿ ಪಾತ್ರೆ ಬಂದ್ಬಿಡಿಗೆ ಚಂದ ಗಣ್ಣಗ ದೀಪ ನಂದ ದೀಪ ಅಂತ ಉಳಿಯೋಡುಂದ್ರೆ ನಮ್ಮ ಕೊಂಚ ಪಾತ್ರೆ ಚಂದ ಗಣ್ಣಗ ಪ್ರತಿ ಕೊಂಚ ಜೀವನ ನಮ್ಮ ತಲೆದಿರ್ತದೆ ಬದುಕೋಡು ಪಂಪೆ ನಂಚಿನ ಬಾರಿ ಕೊಂಚ ಮೊದಲ ಮಟ್ಟದ ಪಾತ್ರೆ ದೀಪ ಪುಡಿಗೆ ಚಂದ ಗಣ್ಣಗ ಬಗೆ ಕೊಂಚಿ ಅಗ್ನಿ ಉದಿಪನ ಆವಡುಂದ್ರೆ ತಲೆದಿರ್ತದೆ ಉದಿಪನ ಹಾಪುಡು ಯಪ್ಪನ ತಲೆದಕ್ಕಾದ ಉದಿಪನ ಹಾಪುಜ ಚದಪ್ಪನಾಗ ದೀಪಂ ಜ್ಯೋತಿ ನಮೋ ನಮಃ ಅನ್ನೋದು ಈ ಒಂದು ಕಾರ್ಯಕ್ರಮಕ್ಕೆ ಉಂಡಿಪನ್ನದ ಮುಖೇನ ಶುರು ಮಂದಿನ ಜನ ಪೂರ ಗಣ್ಯ ಬೆನ್ನೆರಡಲ್ಲ ಸೊಲ್ಮೇಲಿನ ಸಂದಾಯಿತ ಮಲ್ತೊಂದಲ್ಲ ಎಲ್ಲ ಗಣ್ಯ ಅತಿಥಿಗಳಿಗೆ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ
ಕಬಡ್ಡಿಯನ್ನು ಉಳಿಸಿ ಬೆಳೆಸುವಲ್ಲಿ ನಿರಂತರವಾಗಿ ಹೋರಾಟ ನಡೆಸುತ್ತಿರುವಾಗ ಕಬಡ್ಡಿಯ ಕಲಿ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡದ ಕಪ್ತಾನ ಕಬಡ್ಡಿಯ ಭೀಷ್ಮ ಶ್ರೀ ಉಮಾ ಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಸ್ಥಾಪಕರಾದಂತಹ ಇವರು ತಮ್ಮ ಅಕಾಡೆಮಿಯಲ್ಲಿ ಹಲವಾರು ಕ್ರೀಡಾಪಟುಗಳಿಗೆ ಕಬಡ್ಡಿ ತರಬೇತಿ ನೀಡಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಹ ಸಾಧನೆ ಮಾಡಿದಂತಹ ಇವರದ್ದು. ಅದೇ ರೀತಿ ಇವರು 1992ರಲ್ಲಿ ಸ್ಟೇಟ್ ಲೆವೆಲ್ ಕಬಡ್ಡಿ ಪಾಲಕ್ಕಾಡಲ್ಲಿ ನಡೆದಿರುತ್ತದೆ. ಅದೇ ರೀತಿ 1996ರಲ್ಲಿ ಸ್ಟೇಟ್ ಜೂನಿಯರ್ ಕಬಡ್ಡಿ ಕಲಂ, ಅದೇ ರೀತಿ 1985-86 ರಲ್ಲಿ ನಡೆದಂತಹ ಅಣ್ಣಾಮಲೈಯಲ್ಲಿ ನಡೆದಂತಹ ತಮಿಳುನಾಡು ನಡೆದಂತಹ ಕಬಡ್ಡಿ ಪಂದ್ಯಾಕೂಟ, ಅದೇ ರೀತಿ 1986-87ರಲ್ಲಿ ನಡೆದಂತಹ ಆಲ್ ಇಂಡಿಯಾ ಚಾಂಪಿಯನ್ಶಿಪ್ ಮದ್ರಾಸ್, ಅದೇ ರೀತಿ 1987 ಹಾಗೂ 88ರಲ್ಲಿ ನಡೆದಂತಹ ಸೌತ್ ಝೋನ್ ಚಾಂಪಿಯನ್ಶಿಪ್ ಶಿವಮೊಗ್ಗ, 1988-89ರಲ್ಲಿ ನಡೆದಂತಹ ಆಲ್ ಇಂಡಿಯಾ ಯೂನಿವರ್ಸಿಟಿ ಅಯೋಧ್ಯೆ ಫರೀದಾಬಾದ್ ನಡೆದಿರುತ್ತದೆ. 1989 ಹಾಗೂ 90ರಲ್ಲಿ ನಡೆದಂತಹ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿ ಭುವನೇಶ್ವರ ಒಡಿಶಾದಲ್ಲಿ ನಡೆದಂತಹ ಕೀರ್ತಿ ಇವರದ್ದು. ಎಲ್ಲಾ ಪಂದ್ಯಾಕೂಟದಲ್ಲಿ ಸರ್ವಶ್ರೇಷ್ಠ ಪ್ರಶಸ್ತಿಯನ್ನು ಭಾಜನರಾಗಿರುವಂತಹ ಉಮಾ ಮಹೇಶ್ವರಿ ಕಾಪಿಕಾಡದ ಅಧ್ಯಕ್ಷರಾಗಿರುವ ಗೋಪಿನಾಥ್ ಕಾಪಿಕಾಡ್ ಅವರಿಗೆ ನಮ್ಮ ಈ ಒಂದು ಟೀಮ್ ಭಗವತಿ ಅರ್ಪಿಸುವಂತಹ ಕಬಡ್ಡಿ ಮ್ಯಾಟ್ ಟೂರ್ನಮೆಂಟ್ ಹೈಸ್ಕೂಲ್ ಬಾಯ್ಸ್ ಅವರಿಗೆ ಎಲ್ಲ ತಂಡದ ಪರವಾಗಿ ಬಂದ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಜೋರಾದ ಕೈ ಚಪ್ಪಾಳೆ ಗೋಪಿನಾಥ್ ಕಾಪಿಕಾಡ್ ಅವರಿಗೆ ಬರಲಿ. ಅನೇಕ ಕ್ರೀಡಾಪಟುಗಳಿಗೆ ಬೆನ್ನೆಲುಬಾಗಿ ನಿಂತು ಗ್ರಾಮೀಣ ಮಟ್ಟದಲ್ಲಿ ಬೆಳಕಿನ ಬರೆದಂತಹ ಅನೇಕ ಪ್ರತಿಭೆಗಳಿಗೆ ತಮ್ಮ ನೀಡುವಂತಹ ತರಬೇತಿಗಳ ಮುಖೇನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಹ ಪ್ರಶಸ್ತಿಗೆ ಭಾಜನರಾಗಬೇಕಾದ್ರೆ ಇವರ ಸಹಕಾರ ಅತಿ ಅಗತ್ಯವಾಗಿರುತ್ತದೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಗೋಪಿನಾಥ್ ಕಾಪಿಕಾಡ್ ಅವರಿಗೆ ತಮ್ಮ ತಂಡದ ಪರವಾಗಿ ಅದೇ ರೀತಿ ಎಲ್ಲ ಅತಿಥಿ ಗಣ್ಯರ ಪರವಾಗಿ ಧನ್ಯವಾದ. 2021-2022 ನಡೆದಂತಹ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಂತ ಅಧಿಕ ಅಂಕವನ್ನು ಪಡೆದು 95.6% ಅಂಕವನ್ನು ಪಡೆದಂತಹ ಸ್ಪಂದನ ವಿಪಿ ಅವರು ವೇದಿಕೆಗೆ ಬರಬೇಕು. ಈ ಒಂದು ಸನ್ಮಾನದ ವೇದಿಕೆಗೆ ತಮಗೆ ಕೂಡ ಆಚರಿದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ವೇದಿಕೆಗೆ ಸ್ವಾಗತವನ್ನು. ಅದೇ ರೀತಿ ಇನ್ನೊಬ್ಬರು 95% ಮಾರ್ಕ್ ಪಡೆದಂತಹ ಅಭಿಷೇಕ್ ಕಾರಂತ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಅದೇ ರೀತಿ ನಮ್ಮೊಂದಿಗೆ 95.2% ಮಾರ್ಕ್ ಪಡೆದಂತಹ ತ್ರಿಷಾ ಅವರಿದ್ದಾರೆ. ಅವರು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಈ ಒಂದು ತಂಡದ ಪರವಾಗಿ. ದಯವಿಟ್ಟು ಈ ಒಂದು ವಿದ್ಯಾರ್ಥಿಗಳ ಪೋಷಕರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಎಲ್ಲವರನ್ನು ಕೂಡ ತಾವುಗಳು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು ಅಂತ. ಯಾಕಂತೇಳಿದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳ ಬೆನ್ನೆಲುಬಾಗಿ ನಿಂತು ಮನೆಯವರು, ಯಾಕಂದ್ರೆ ಪೋಷಕರು ಅತಿ ಅಗತ್ಯವಾಗಿರುತ್ತೆ. ಸೊ ನಮಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿದ್ರೆ ತಾವುಗಳು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಮೊದಲಿಗೆ ಸ್ಪಂದನ ವಿಪಿ ಅವರು ಎಸ್ಎಸ್ಎಲ್ಸಿಯಲ್ಲಿ 95.6% ಮಾರ್ಕ್ ಪಡೆದಂತವರು. ಜೋರಾದ ಕೈ ಚಪ್ಪಾಳೆ, ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ಜೋರಾದ ಕೈ ಚಪ್ಪಾಳೆ ಮುಖೇನ ಬರಲಿ. ಅದರಿಂದ ನಮ್ಮೊಂದಿಗೆ ಅಭಿಷೇಕ್ ಕಾರಂತ ಅವರಿದ್ದಾರೆ 95% ಮಾರ್ಕ್ ಪಡೆದಂತವರು. ಅದೇ ರೀತಿ 95.2% ಎಸ್ಎಸ್ಎಲ್ಸಿ ಮಾರ್ಕ್ ಪಡೆದಂತ ತ್ರಿಷಾ ಅವರಿದ್ದಾರೆ. ತಮಗೆ ಕೂಡ ಈ ಒಂದು ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಕೂಡ ತಮ್ಮ ಮುಂದಿನ ಜೀವನ ಅತ್ಯಂತ ಯಶಸ್ವಿಕರವಾಗಿರಲಿ. ಎಲ್ಲರ ಆಶೀರ್ವಾದದಿಂದ ಅನೇಕ ಅಂಕಗಳು ಇವಾಗ 95% ಆಗಿದೆ. ಸೊ ಮುಂದಿನ ದಿನದಲ್ಲಿ 100% ಮಾರ್ಕ್ ತರುವಂತ ಈ ಒಂದು ಊರಿಗೆ ಹಾಗೂ ಈ ಒಂದು ಶಾಲೆಗೆ ಕೀರ್ತಿ ತರುವಂತಹ ವಿದ್ಯಾರ್ಥಿಗಳಾಗಿ ಮುಂದೆ ಬರಬೇಕಾಗಿ ಆಶೀರ್ವದಿಸ್ತಾ ಇದೆ. ಸನ್ಮಾನವನ್ನು ಸ್ವೀಕರಿಸಿದಂತ ವಿದ್ಯಾರ್ಥಿಗಳಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಸನ್ಮಾನ ಎಲ್ಲ ಅತಿಥಿಗಳಿಗೆ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಈ ಒಂಚೆ ಸನ್ಮಾನದ ಚೌಡನ್ನು ಕೂಡ ಅತಿಥಿ ಗಣ್ಯರಿಗೆ ಅಂಚನೆ ಸನ್ಮಾನ ಸ್ವೀಕಾರ ಮಾಡಿದ ಪ್ರತಿಪಕ್ಷಿ ವಿದ್ಯಾರ್ಥಿಗಳಿಗೆ ಸೊಮ್ಮೇಲೆ ಸಂದರ್ಭ ಮಗದಲ್ಲ ನನ್ನ ಮುಖಗಳ ಜೀವನ ಅತ್ಯಂತ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಮೊಹಮ್ಮದ್ ಸರ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ತಮಗೆ ಕೂಡ ಒಂದು ಪತ್ರಿಕೆ ಏಕತೆಯನ್ನ ನೋಡ್ಬೇಕಿದ್ರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಗವತಿ ಶಾಲೆಗೆ ಬರಬೇಕು ಎಂಬುದು 100% ಸತ್ಯ. ಮೊದಲನೇದಾಗಿ ಆ ಶಾಲೆಯ ಇಡೀ ಆ ಬಳಗಕ್ಕೆ, ಇಡೀ ಜನತೆಯ ಪರವಾಗಿ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನೇನು
ಒಂದು ಸಣ್ಣ ಕೂಸು ಅಂತ ಹೇಳ್ಬೋದು. ಇಲ್ಲಿರುವಂತವರೆಲ್ಲ ಗುರುವರಿಯರು ಸಾಧಕನೆಯನ್ನ ಮಾಡಿದಂತಹ ಸಾಧಕರಿದ್ದಾರೆ. ಅದರ ಮಧ್ಯದಲ್ಲಿ ವಿಶೇಷವಾಗಿ ಪ್ರತಿ ಸಲ ಹೊಸಬಳಲ್ಲ, ಆಗ್ಲೇ ಹೇಳಿದ್ರು ನಿರೂಪಕರು, ಈ ಶಾಲೆ ಅಂತ ಹೇಳಿದ್ರೆ ನಾನು ಬರುವಾಗ ಲಿಲ್ಲಿ ಮೇಡಮ್ ಹತ್ರ ಹೇಳಿದೆ, ಇದೊಂದು ನನಗೆ ಕುಟುಂಬದ ಒಂದು ತಾಯಿ ಮನೆ ಇದ್ದಾಗೆ. ಈ ಶಾಲೆಯಲ್ಲಿರುವಂತಹ ನಾನು 2 ಮುಖ್ಯೋಪಾಧ್ಯಾಯಿನಿಯರನ್ನು ಕೂಡ ಗಮನಿಸ್ತೇನೆ. ತಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಪುರುಷ ಪ್ರಧಾನ ಸಮಾಜದಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಶಾಲೆಯನ್ನ ಮತ್ತು ಮಕ್ಕಳನ್ನ ನಿರ್ವಹಿಸುವಂತಹ ಒಂದು ನಿರ್ವಹಣೆಯಲ್ಲಿ ಅತ್ಯಂತ ಫಲಪ್ರದವಾಗಿ ನಮ್ಮ ಅಧ್ಯಕ್ಷರಿದ್ದಾರೆ ನಮ್ಮ ಜೊತೆ, ಹಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರು, ಈ ಶಾಲೆಯ ಅಧ್ಯಕ್ಷರು. ಅವರು ಎಲ್ಲಿ ಹೋಗ್ತಾರ, ಆಡು ಮುಟ್ಟದ ಸೊಪ್ಪಿಲ್ಲ, ಹೇಗೆ ನಮ್ಮ ದಿನಕರಣ್ಣ ಮುಟ್ಟದ ಕ್ಷೇತ್ರ ಇಲ್ಲ. ನಾನು ಕೇಳಿದೆ, ಸರ್ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ. 900+ ಅಂತ ಹೇಳುವಾಗ ನೀವೇನ್ರಿ ಲಾಟ್ರಿ ಹೊಡೆದಿದ್ದೀರಾ ಅಂತ ಹೇಳಿದ್ರು. ಇವತ್ತು ಶಾಲೆಗಳಲ್ಲಿ ಅಡ್ಮಿಷನ್ಗೋಸ್ಕರ ಪರದಾಡುವಂತ ಸಂದರ್ಭದಲ್ಲಿ 2 ನಮ್ಮ ಮಹಿಳಾ ಪ್ರಧಾನರನ್ನ ಇಟ್ಕೊಂಡು, ನಮ್ಗೆ ಗೊತ್ತಿದೆ ತೊಟ್ಟಿಲು ತೂಗುವ ಕೈಗಳು ದೇಶವನ್ನು ಆಳಬಲ್ಲದು ಎಂಬುದನ್ನ ನಮ್ಗೆ ಹಿರಿಯರು ಹೇಳ್ತಾರೆ. ಆದ್ರೆ ಯಾವಾಗ ಒಂದು ಶಾಲೆಯ ಸಂಪೂರ್ಣ ವ್ಯವಸ್ಥೆಯಲ್ಲಿ ತಾಯಂದಿರ ಪಾತ್ರ ಹಿರಿದಾಗುತ್ತೆ, ಅಂತಹ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ 900 ಅಲ್ಲ ಸರ್, ಮುಂದಿನ ದಿನಗಳಲ್ಲಿ ಇನ್ನೊಂದು ಕಟ್ಟಡವನ್ನ ಕಟ್ಟುವಂತಹ ನಿಮ್ಗೆ ಅವಕಾಶ ಸಿಗ್ಬಹುದು. ಅದಕ್ಕೋಸ್ಕರ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯರಾದಂತಹ ಸುರೇಖಾ ಮೇಡಮ್ ಮತ್ತು ಪ್ರಮೀಳಾ ಮೇಡಮ್ ಇವರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಯನ್ನು ಕೊಡ್ತೇನೆ. ಪ್ರಸ್ತುತ ಇವತ್ತಿನ ಟೀಮ್ ಭಗವತಿ, ತಾಯಿ ಭಗವತಿಯ ಹೆಸರಿನಲ್ಲಿ ಈ ಶಾಲೆಯಲ್ಲಿ ವಿದ್ಯಾರಂಭವಾಗಿದೆ. ನಾನು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ, ಸೇವೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಾಗ ಈ ಶಾಲೆಯ ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲಿ, ಅದರಲ್ಲಿ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಮಿಂಚಿದ ಇತಿಹಾಸಗಳನ್ನ ನೋಡ್ತೇವೆ. ಈಗಾಗಲೇ ಕಬಡ್ಡಿಯ ಭೀಷ್ಮರಾದಂತ ನಮ್ಮೆಲ್ಲರ ಹಿರಿಯಣ್ಣ ಗೋಪಿಯಣ್ಣನಿಗೆ ನಾವು ಸನ್ಮಾನವನ್ನ ಮಾಡಿದೆವು. ಅದರ ಜೊತೆಯಲ್ಲಿ ಈ ಶಾಲೆಯಲ್ಲಿ ಅತ್ಯಂತ ಅಧಿಕ ಅಂಕಗಳನ್ನು ಗಳಿಸಿದಂತಹ ನಮ್ಮ ವಿದ್ಯಾರ್ಥಿಗಳನ್ನ ಕೂಡ ನೋಡಿದೆವು. ಇದು ಒಂದು ಸೂಚನೆಯನ್ನ ಕೊಡ್ತದೆ. ಯಾವಾಗಲೂ ವಿದ್ಯಾಸಿರಿ ವಿದ್ಯಾ ದೇಗುಲ ಕೇವಲ ಪುಸ್ತಕದಲ್ಲಿರುವಂತಹದನ್ನ ಮಾತ್ರ ಮಸ್ತಕಕ್ಕೆ ಕೊಡುವುದಲ್ಲ. ಸಮಾಜದಲ್ಲಿ ಒಬ್ಬ ವಿದ್ಯಾರ್ಥಿ ಸಂಪೂರ್ಣವಾಗಿ ಬೆಳಿಬೇಕಿದ್ರೆ ತನ್ನ ಜೀವನದ ಮೈಲಿಗಲ್ಲು, ತನ್ನ ಜೀವನದ ಸಾಧನೆಯ ಶಿಖರವನ್ನ ಇರಬೇಕಿದ್ರೆ ಇಂತಹ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂತಹ ಆ ಟೀಮ್ ಭಗವತಿ ತಂಡಕ್ಕೆ ಇಡೀ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ಕೊಡ್ತೇನೆ. ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಹೇಳ್ತಾರೆ ಮಕ್ಕಳೇ. ತಮ್ಗೆ ಅನಿಸ್ಬೋದು ನನಗೆ ರ್ಯಾಂಕ್ ಪಡೆಯುವುದೇ ನನ್ನ ಜೀವನ, ಅಥವಾ ನಾನೇನಾದ್ರೂ ಸಾಧನೆ ಮಾಡ್ಬೇಕಿದ್ರೆ ನನಗೆ ಯಾವ ಕ್ಷೇತ್ರ ಅಂತ. ಆದ್ರೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಇವತ್ತು ನೀವು ಮಾಡಿದಂತ ಸಾಧನೆ, ಇದರ ಜೊತೆಯಲ್ಲಿ ನನಗೆ ಹೇಳಿದ್ರೆ 30 ಟೀಮ್ ಏನೋ ಇದೆ ಅಂತ, ಸರಿಯಾದ ಹೌದಾ ಸರ್? ಎಷ್ಟಿದೆ ಟೀಮ್? 23 ಟೀಮ್ ಇದೆಯಂತೆ. 23 ಟೀಮ್ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ತ್ಯಾಗಂ ಸರ್ ಅವರೇ? ಯಾರಾದ್ರೂ ಕೂಡ ಒಬ್ರು ವಿನ್ ಆಗ್ಬೇಕು ಒಂದು ಟೀಮು, ಮತ್ತೆ ಉಳಿದ ಟೀಮ್ ಸೋಲ್ಲೇಬೇಕು. ಸೋಲೆ ಗೆಲುವಿನ ಮರ್ತೆ ಹೋಗಿದೆ ನಮ್ಮ ಕನ್ನಡ ನಾಡಲ್ಲಿ ಇದ್ದೇವೆ. ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ ಮಕ್ಕಳೇ. ಇಂದಿನ ಸೋಲು ನಿಮ್ಮಲ್ಲಿರುವಂತಹ ನ್ಯೂನ್ಯತೆಯನ್ನ, ನಾನು ಎಲ್ಲಿ ಸೋತಿದ್ದೇನೆ ಅಥವಾ ನಮ್ಮ ಟೀಮಿಗೆ ಸೋಲಿಕ್ಕೆ ಏನು ಕಾರಣ ಎಂಬುದನ್ನ ವಿಮರ್ಶೆ ಮಾಡಿ, ಇಂಚಿ ಸಾವು ಮಾರಾಯ ಪೋಯ ಸೋತ ಅಂತ ಹೇಳಿ ನಾವು ಅದನ್ನ ಇದ್ ಮಾಡುವಂತದ್ದಲ್ಲ, ಡಿನೇ ಮಾಡುವಂತದ್ದಲ್ಲ. ಯಾಕೆ ಆಯ್ತು, ಮುಂದೆ ನಾನು ಯಾವ ರೀತಿ ಗೆಲ್ಬಹುದು, ಬದುಕೆ ಅಷ್ಟೇ ಮಕ್ಕಳೇ. ಈ ಬದುಕೆಂಬ ಉಯ್ಯಾಲೆಯಲ್ಲಿ ಪ್ರತಿದಿನ ಸೋಲು ಗೆಲುವಿರ್ತದೆ. ಆದ್ರೆ ಸೋಲನ್ನ ಯಾವಾಗ ಮನುಷ್ಯ ಸವಾಲಾಗಿ ಸ್ವೀಕರಿಸ್ತಾನೆ, ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಸಾಧನೆಯ ಶಿಖರದ ಜೊತೆ ನಿಮ್ಮ ಬದುಕು ಬೆಳಗಾಗ್ತದೆ. ನಿಮ್ಮ ಕುಟುಂಬ, ನಿಮ್ಮನ್ನ ಬೆಳೆಸಿದಂತಹ ಪೋಷಕರು, ಈ ಸಮಾಜಕ್ಕೆ ನೀವೊಂದು ಅತ್ಯುತ್ತಮ ಆಸ್ತಿ ಆಗ್ತೀರಾ. ನಾನು ಆಗ್ಲೇ ಹೇಳಿದಾಗೆ ಈ ಒಂದು ಕ್ರೀಡೆಯಿಂದ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಈ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ಕ್ರಿಕೆಟ್, ಹಾಕಿ, ವಾಲಿಬಾಲ್ಗಳೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚ್ತಾ ಇತ್ತು. ಆದ್ರೆ ಇವತ್ತು ನಮ್ಮ ಮಣ್ಣಿನ ಕ್ರೀಡೆ, ನಾವೆಲ್ಲರೂ ಹೆಮ್ಮೆ ಪಡ್ಬೇಕು, ನಮ್ಮ ತುಳುನಾಡಿನ ಹೆಮ್ಮೆಯ ಕ್ರೀಡೆ ಅದು ಕಬಡ್ಡಿ. ಇವತ್ತು ಯಾವುದೇ ಕೋಟ ನೋಡಿ, ಸರ್ಕಾರಿ ಉದ್ಯೋಗದ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾಗೆ ನೋಡಿ, ನೀವು ನಾಳೆ ನಿಮ್ಮ PU ಅಥವಾ ಡಿಗ್ರಿ ಮುಗಿದ ಮೇಲೆ ಯಾವುದಾದ್ರೂ ಜಾಬ್ ಆಫರ್, ಈವನ್ ನನ್ನ ಅತ್ಯಂತ ಪ್ರೀತಿಯ ಕ್ಷೇತ್ರ ನಿಮಗೆ ಗೊತ್ತಿರ್ಬೋದು, ನಮ್ಮ ದೇಶದ ಗಡಿ ಕಾಯುವಂತ ಸೈನಿಕ ಹುದ್ದೆಗೆ ಕೂಡ ನೀವು ಸ್ಪೋರ್ಟ್ಸ್ ಕೋಟಾದ
ಮಟ್ಟದಲ್ಲಿ, ಅದರಲ್ಲಿ ಕೂಡ ಕಬಡ್ಡಿಯಲ್ಲಿ ಇರುವಂತಹ ಮಕ್ಕಳಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ. ನೀವು ಯಾವ ಕ್ಷೇತ್ರಕ್ಕೂ ಹೋಗಿ ಅಥವಾ ನಿಮ್ಮ ಮುಂದಿನ ವಿದ್ಯಾಭ್ಯಾಸ SSLC ಇರುವಂತಹ ಮಕ್ಕಳು ನೀವು ಸ್ಪೋರ್ಟ್ಸ್ ಚಾಂಪಿಯನ್ ಆಗಿದ್ರೆ, ನ್ಯಾಷನಲ್ ಅಥವಾ ರಾಷ್ಟ್ರ ಅಥವಾ ರಾಜ್ಯ ಮಟ್ಟದ ಚಾಂಪಿಯನ್ಸ್ಗಳಾಗಿದ್ರೆ, ನೀವು ಅಡ್ಮಿಷನ್ ಆಗುವಂತಹ ಕಾಲೇಜ್ಗಳಲ್ಲಿ ನಿಮಗೆ ಮತ್ತೆ ವಿಶೇಷ ಆಫರ್ಗಳನ್ನು ಕೊಡ್ತಾರೆ. ನೀವು ಪ್ರೈವೇಟ್ ಖಾಸಗಿ ಕಾಲೇಜ್ಗಳಲ್ಲಿ ಹೋಗ್ಬೇಕಿದ್ರೆ ನಿಮ್ಮ ಶುಲ್ಕ ಏನು ಪ್ರವೇಶ ಶುಲ್ಕ ಅಥವಾ ಡೊನೇಷನ್ ಇದೆ, ಅದರಲ್ಲಿ ಕೂಡ ನಿಮಗೆ ಯಾರದೇ ಇನ್ಫ್ಲುಯೆನ್ಸ್ ಬೇಡ. ಈಗ ಕಾಲ ಬದಲಾಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಯುವ ಪ್ರತಿಭೆಗಳಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಡುವಂತ ನೆಲೆಯಲ್ಲಿ ವಿದ್ಯಾರ್ಥಿಗಳ ಬಾಳು ಖಂಡಿತವಾಗಿಯೂ ಸುಗಮವಾಗ್ತದೆ, ಸುಂದರವಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಬಹಳ ಅತ್ಯುತ್ತಮವಾಗಿ ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀರಾ. ನಮ್ಮಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತರನ್ನು ಕೂಡ ಗುರುತಿಸಿ ಪ್ರತಿ ಸಲ ಈ ಶಾಲೆಯ ಒಂದು ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ಪೋಷಕರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಶಾಲೆಯ ಮ್ಯಾನೇಜ್ಮೆಂಟ್ ಜೊತೆ ಪೋಷಕರು, ಮಕ್ಕಳು ಒಂದು ಕುಟುಂಬದ ವಾತಾವರಣ ಸೃಷ್ಟಿಸುವಲ್ಲಿ ಈ ಶಾಲೆಯ ಮ್ಯಾನೇಜ್ಮೆಂಟ್, ಅದರಲ್ಲಿ ನಮ್ಮ ಅಧ್ಯಕ್ಷರಾದಂತಹ ದಿನಕರಗೊಳ್ಳಲ್ ಅವರ ತಂಡ ಇಡೀ ಸಂಪೂರ್ಣವಾದಂತಹ ನೇತೃತ್ವದೊಂದಿಗೆ ಈ ಶಾಲೆಯ ಅಧ್ಯಾಪಕ ವೃಂದ ಇರ್ಬೋದು ಅಥವಾ ಇಡೀ ಆ ಶಾಲೆಯ ಮ್ಯಾನೇಜ್ಮೆಂಟ್ ಇರ್ಬೋದು, ಅಲ್ಲಿಯ ಶಿಕ್ಷಕರು, ಪೋಷಕರು, ಮಕ್ಕಳೆಲ್ಲ ಸೇರಿದಾಗ ಈ ಶಾಲೆ ಮುಂದೆ ಒಂದು ದಿನ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಪತಾಕೆಯನ್ನು ಮೊಳಗಿಸುವಂತಹ ಒಂದು ಶಾಲೆಯಾಗಲಿ ಎಂಬ ಸವಿನುಡಿಯೊಂದಿಗೆ ಮತ್ತೆಲ್ಲರಿಗೂ ಕೂಡ ಶುಭವಾಗಲಿ. ಇವತ್ತು ಆಟ ಆಡುವಂತ ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆ ಒಂದು ಇನ್ಸ್ಪಿರೇಷನ್ ಸ್ಪಿರಿಟ್ ಬರಲಿ. ನೀವೆಲ್ಲ ಚೆನ್ನಾಗಿ ಆಡಿ, ಬೆಳಗಿನಿಂದ ಸಂಜೆ ತನಕ ಯಾವುದೇ ಕಿರಿಕಿರಿ ಬೇಡ. ಪ್ರತಿಯೊಂದು ಮ್ಯಾಚ್ ಆಗುವಾಗ ನಾನು ಯಾವ ರೀತಿ ಇನೋವೇಟಿವ್ ಪ್ರೆಸೆಂಟ್ ಮಾಡುವುದೆಂಬುದನ್ನ ಅಬ್ಸರ್ವ್ ಮಾಡಿ, ಮೊಬೈಲ್ಸ್ ಇದ್ರೆ ಪುಂಡಿ ಬೇಯಿಸುವುದೆಲ್ಲ ಬೇಡ, ಆಟ ಆಡುವುದೆಲ್ಲ ಬೇಡ. ನಾವು ಇವತ್ತು ಆಡ್ಲಿಕ್ಕೆ ಬಂದದ್ದು ಈ ಕಳದಲ್ಲಿ, ಇವತ್ತು ಈ ಕಳವೇ ನಮ್ಮದು ದೊಡ್ಡ ಕಳ ಆಗ್ಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಗುಡ್ ಲಕ್ ಟು ಯು. ಸರ್ವೇ ಜನ ಸುಖಿನೋ ಭವಂತು. ಕೂಡ ಮನಸ್ಸನ್ನಾಗಿದ್ದವರು. ಸೊ ಒಂದ್ಸರಿ ಜೋರದ ಕೈ ಚಪ್ಪಾಳೆ ಬರಲಿ ನನ್ನ ಅವರಿಗೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೊಬ್ಬ ಅತಿಥಿ ಅವರಿದ್ದಾರೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ. ಪುಟಾಣಿ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ವೃಂದದವರೇ, 2 ವರ್ಷ ಸುದೀರ್ಘ ವರ್ಷದ ನಂತರ ಮೊದಲ ಬಾರಿಗೆ ಗ್ರೌಂಡಲ್ಲಿ ಒಂದು ಕಬಡ್ಡಿಯನ್ನು ನೋಡ್ತಾ ಇರೋದು ಅದು ಭಗವತಿ ಶಾಲೆಯಲ್ಲಿ. ಯಾಕೆಂತ ಹೇಳಿದ್ರೆ ಕೊರೋನಾ ಆಗಿ ಇಷ್ಟರವರೆಗೆ ಯಾರು ಸಹ ಈ ಪಂದ್ಯಾಟವನ್ನು ನಡೆಸಲಿಕ್ಕೆ ಮುಂದೆ ಬರಲಿಲ್ಲ. ಧೈರ್ಯ ತೋರಿ ಎಲ್ಲರ ಅಂದ್ರೆ ಕೊರೋನಾ ಅಂತ ಹೇಳುವಾಗ ಕೆಲವು ಆರ್ಥಿಕ ಸಮಸ್ಯೆಗಳು ಕೂಡ ಎಲ್ಲ ಕಡೆ ಇತ್ತು. ಅದನ್ನು ಲೆಕ್ಕಿಸದೆ ಈ ಒಂದು ಪಂದ್ಯಾಕೂಟವನ್ನು ಆಯೋಜಿಸಿದ್ದಾರೆ. ಅದಕ್ಕೆ ನಾನು ಈ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಲ್, ಯಾಕೆಂತ ಹೇಳಿದ್ರೆ ಅವರು ಎಲ್ಲದರಲ್ಲಿ ಇದ್ದಾರೆ, ರಾಜಕೀಯ ಇರಲಿ, ಕ್ರೀಡೆಯಲ್ಲಿ ಇರಲಿ, ಆಮೇಲೆ ಇಂಥ ಸಾಮಾಜಿಕ ಕೆಲಸಗಳು, ಮತ್ತೆ ಎಲ್ಲ ಈ ಆಡಳಿತ ಕೂಡ ನಡೆಸೋದು ಎಲ್ಲ ಸುಲಭದ ಮಾತಲ್ಲ. ಅದು ಸಹ ಈ ವಯಸ್ಸಲ್ಲಿ ಅವರು ಮಾಡ್ತಾ ಇರೋದು ಅಂತ ಹೇಳಿದ್ರೆ ಅದು ಹಿರಿಮೆ ಅವರಿಗೆ ಸಲ್ಲೋದು. ಸರ್, ನಿಮಗೆ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕೆ ಮತ್ತೆ ಇಲ್ಲಿ ಬರುವಾಗ ಎಲ್ಲ ಶಿಕ್ಷಕರು, ಪ್ರತ್ಯೇಕವಾಗಿ ಮುಖ್ಯ ಶಿಕ್ಷಕರು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಇಬ್ಬರು ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ತೋರಿದ ಹಾಸ್ಪಿಟಾಲಿಟಿ ಬಹುಶಃ ನಾನು ಎಲ್ಲ ಕಡೆ ಹೋಗ್ತೇನೆ ಇದೆ, ಈಗ ಮರ್ತೋಗಿರ್ಬೋದು ಅಂತ ನೆನೆಸಿದೆ, ಆ ಥರ ಆಗಲಿಲ್ಲ. ನಿಮ್ಮ ಆತ್ಮೀಯತೆಗೆ ನಮನಗಳು ಶಿಕ್ಷಕ ವೃಂದದವರಿಗೆ ಎಲ್ಲರಿಗೂ ಸಹ. ಪ್ರತ್ಯೇಕವಾಗಿ ನಾನು ಹೇಳೋದಾದ್ರೆ ಚಿನ್ನು ಶಿವಪ್ರಸಾದಿಗೆ ನಾವು ಚಿನ್ನು ಅಂತಲೇ ಕರೆದವರನ್ನು ತುಂಬಾ ಗ್ರ್ಯಾಂಡ್ ಆಗಿ ಇದರನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಬರುವಾಗಲೇ ಇಲ್ಲಿ ನೋಡುವಾಗಲೇ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಕ್ರೀಡೆಯ ಸೊಬಗಲ್ಲಿ ಕಾಣ್ತಾ ಇದೆ. ತುಂಬಾ ದಿನದಿಂದ ಅವಿರತ ಶ್ರಮ ಅವರಲ್ಲಿ ಇದೆ. ಎಲ್ಲ ಕಡೆ ಹೋಗಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. ಕ್ರೀಡೆ ಅಂತ ಹೇಳಿದ್ರೆ ಎಲ್ಲರಿಗೂ ನೋಡ್ಲಿಕ್ಕೆ ಒಂದು ಡ್ರೆಸ್ ಹಾಕಿ ಆಡ್ತಾರೆ ಅದಲ್ಲ, ಅದರ ಹಿಂದೆ ಇರುವ ದೈಹಿಕ ಶಿಕ್ಷಣ ಶಿಕ್ಷಕರ ಶ್ರಮ ಯಾರಿಗೂ ಅರ್ಥ ಆಗುದಿಲ್ಲ. ಆದ್ರೆ ಇಲ್ಲಿ ಕಾಣ್ತದೆ ಚಿನ್ನು ಅವರು. ಯಾಕಂತ ಹೇಳಿದ್ರೆ ಅವರು ರಾಜ್ಯದಲ್ಲಿ ಕೂಡ ಅವತ್ತೊಂದೆರಡು ಮ್ಯಾಚ್ ನೋಡಿದೆ ನಾನು. ಪುಂಜಲ್ಕಟ್ಟೆಯಲ್ಲಿ ಒಬ್ಬ ಹುಡುಗ ಒಳ್ಳೆ ಆಡಿದನ್ನು ಅವರು ತುಂಬಾ ಮೆನ್ಷನ್ ಮಾಡಿದ್ರು. ತುಂಬಾ ಚೆನ್ನಾಗಿ ಆಡಿದ ಹುಡುಗ, ಅಲ್ಲಿ ಪ್ರೈಸ್ ಕೂಡ ಭಗವತಿಗೆ ಬಂದಿದೆ. ಅಲ್ಲಿ ಅಭಿನಂದನೆ ಮಕ್ಕಳೇ, ಆ ಮಕ್ಕಳು ಇಲ್ಲಿ ಇದ್ರೆ. ಕಬಡ್ಡಿಯ ಈ ಗ್ರಾಮೀಣ ಕ್ರೀಡೆ ಅಂತ ಹೇಳ್ತಾರೆ. ಈಗ ಇದು ಪ್ರೀಮಿಯಂ ಲೀಗ್ ಆಗಿ ಎಲ್ಲರೂ ಕಬಡ್ಡಿ ಹತ್ರ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ನಮ್ಮ ಸಂಘದ ಅವರು, ಜಿಲ್ಲಾ ಸಂಘದವರು, ಅಮೆಚೂರ್ ಅಸೋಸಿಯೇಷನ್ ಅವರು ಕೂಡ ಇದ್ದಾರೆ. ಕಬಡ್ಡಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಕ್ರೀಡಾಕೂಟ ತುಂಬಾ ಯಶಸ್ವಿ
ಆಗಿದೆ. ಅದಕ್ಕೆ ಶ್ರಮ ವಹಿಸಿದ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದ ಹಾಗೂ ಪ್ರತ್ಯೇಕವಾಗಿ ಶಿವಪ್ರಸಾದ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನು ಕೂಡ ಈ ಕ್ರೀಡೆ ಬೆಳೆಯಲಿ ಎಂದು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ನನ್ನ ಆತ್ಮೀಯ ಕ್ರೀಡಾಪಟುಗಳೇ, ಶಿಕ್ಷಕ ವೃಂದದವರೇ, ಕ್ರೀಡಾಭಿಮಾನಿಗಳೇ, ಒಂದು ದೇಶ, ಒಂದು ಪ್ರದೇಶ ಅಥವಾ ಒಂದು ಜಿಲ್ಲೆ, ಒಂದು ರಾಜ್ಯ ಪ್ರಗತಿಯನ್ನು ಕಾಣಬೇಕಾದ್ರೆ ಅಲ್ಲಿ ಕ್ರೀಡೆ ಇರಬೇಕು. ಪ್ರೋತ್ಸಾಹವನ್ನು ನೀಡುವಂತಹ ಯಾವುದೇ ಸಂಘ ಸಂಸ್ಥೆ ಇರಲಿ, ಅದು ನಮ್ಮ ದೇಶದಲ್ಲಿ ಕಾಣಬೇಕಾದ್ರೆ ಅಲ್ಲಿ ಕ್ರೀಡೆ ಇರಬೇಕು. ಇಲ್ಲಿ ನಾನು ಕಂಡುಕೊಂಡಂತಹ ಒಂದು ಮುಖ್ಯ ವಿಶೇಷ ಏನಂತ ಹೇಳಿದರೆ, ಕಾಲೇಜಿನ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯ, 2 ಪ್ರೈಮರಿ ಶಾಲೆ ಮತ್ತು ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರು ಹಾಗೂ ಒಂದು ಕ್ರೀಡಾ ಶಿಕ್ಷಕ, ಇವರನ್ನು ಖಂಡಿತ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾವ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹೆಸರನ್ನು ಗಳಿಸಬೇಕಾದ್ರೆ ಈ ಆಡಳಿತ ಮಂಡಳಿ, ಮುಖ್ಯ ಶಿಕ್ಷಕರು ಮತ್ತು ಶಾರೀರಿಕ ನಿರ್ದೇಶಕರ ಕೆಲಸಗಳು ಖಂಡಿತ ನಾವು ಮೆಚ್ಚಿಕೊಳ್ಳಲೇಬೇಕು. ಆದ್ದರಿಂದ ಖಂಡಿತ ಸರ್ ತಮ್ಮನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಮಕ್ಕಳಿಗೊಂದು ಕಿವಿ ಸೂಚನೆಯನ್ನು ನೋಡ್ತಾ ಇದ್ದೇನೆ. ನಾವು ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು. ನಾವು ಮೊನ್ನೆ ಒಂದು ಚಿತ್ರಾಪುರದಲ್ಲಿ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದಾಗ ಗದಗ ಜಿಲ್ಲೆ 8ನೇ, 9ನೇ, 10ನೇ ಕ್ಲಾಸಿನ ಮಕ್ಕಳು ಬಂದಿದ್ದರು. ಅವರ ಕ್ರೀಡಾ ಸ್ಫೂರ್ತಿಯನ್ನು ನಾವೆಲ್ಲರೂ ಮೆಚ್ಚಿಕೊಳ್ಳಲೇಬೇಕು. ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಷ್ಠೆಯ ಟೀಮ್ ಆದಂತಹ ಆಳ್ವಾಸ್ ಕಾಲೇಜಿನ ಹುಡುಗಿಯರು ಅವರು ವಿವೇಕಾನಂದ ಕಾಲೇಜಿನ ಪರವಾಗಿ ಆಡಿದ್ದಾರೆ. ಆ ಮಕ್ಕಳೊಟ್ಟಿಗೆ ಆಡಿದಂತಹ ರೀತಿಯನ್ನು ನೋಡಿದಾಗ ನಮಗೆ ಬಹಳ ಖುಷಿ ಆಗ್ತದೆ. ನಮ್ಮ ರಾಜ್ಯದ ಅತ್ಯುತ್ತಮ ಆಟಗಾರ್ತಿ ಮಾನಸ ಅಂತ ಹೇಳುವಂಥ ಹುಡುಗಿ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಸ್ವಲ್ಪ ಕ್ರ್ಯಾಶ್ ಆಯ್ತಾರೆ. ಆದರೂ ಆ ಮಕ್ಕಳು, ಬೆಳಗಾವಿನ ಮಕ್ಕಳು ಒಂದು ಮಾತನ್ನು ಆಡಲಿಲ್ಲ, ಕಂಟಿನ್ಯೂಸ್ ಆಗಿ ಒಂದು 10 ಕ್ಯಾಚನ್ನು ಅವಳಿಗೆ ಹಾಕಿದ್ದಾರೆ. ಇದು ಆ ಮಕ್ಕಳಲ್ಲಿ ಇರುವಂತಹ ಶಿಸ್ತು, ಸಂಯಮ. ಇದನ್ನು ನೀವೆಲ್ಲ ಅಳವಡಿಸಿಕೊಳ್ಬೇಕು. ತೀರ್ಪುಗಾರ ಕೊಟ್ಟಂತಹ ತೀರ್ಪನ್ನು ಖಂಡಿತ ಗೌರವಿಸಿ ನಮ್ಮ ಜಿಲ್ಲೆಗೆ ಹಾಗೆ ಭಗವತಿ ಶಾಲೆಗೆ ಕೀರ್ತಿಯನ್ನು ತರುವಂತಹ ಮಕ್ಕಳಾಗಿ ನೀವು ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸಿ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ನಿನ್ನೆ ನಡೆದಂತಹ ಜಪಾನ್ನಲ್ಲಿ ನಡೆದಿರುವಂತಹ ಹಾಕಿ ಮ್ಯಾಚ್, ಅದರಲ್ಲಿ 21 ವರ್ಷದ ಖೇಲೋ ಇಂಡಿಯಾದ 10 ಮಂದಿ ನಮ್ಮ ರಾಷ್ಟ್ರ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಈಗ ನಮ್ಮ ಪ್ರಧಾನಮಂತ್ರಿಯವರು ಕ್ರೀಡಾಪಟುಗಳಿಗೆ ಕೊಡುವಂತಹ ವಿಶೇಷ ಸವಲತ್ತುಗಳನ್ನು ಕೊಟ್ಟು ಈಗಾಗಲೇ ನಮ್ಮ ಕ್ರೀಡಾಪಟುಗಳು ಮಿಂಚುತ್ತಾ ಇದ್ದಾರೆ. ಇನ್ನು ನಾವು ಒಲಿಂಪಿಕ್ನಲ್ಲಿ ಅತಿ ಹೆಚ್ಚಿನ ಪದಕಗಳನ್ನು ಪಡೆಯುವಂತಾಗಲಿ ಅಂತ ಹೇಳುತ್ತಾ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಂಥ ನಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಆರಾಧ್ಯ ತಾಯಿ ಶ್ರೀ ಉಮಾಮಹೇಶ್ವರಿಯ ಪಾದಚರಣಗಳಿಗೆ ವಂದಿಸುತ್ತಾ ಈ ಕ್ರೀಡಾಕೂಟವನ್ನು ಬಹಳಷ್ಟು 2 ವರ್ಷದ ನಂತರ ಕೊರೋನಾದ ಮಹಾಮಾರಿಯಿಂದಾಗಿ ನಮ್ಮ ಎಲ್ಲ ಕ್ರೀಡಾ ಚಟುವಟಿಕೆಗಳು, ಮಕ್ಕಳ ಭವಿಷ್ಯದ ಚಟುವಟಿಕೆಗಳು ನಿಂತ ಕಾರಣ ಅದನ್ನು ಧೈರ್ಯ ತೋರಿ ಪುನಃ ಆ ಕ್ರೀಡೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಭಗವತಿ ಶಾಲೆಯ ಎಲ್ಲ ಅವರ ಅಧ್ಯಕ್ಷರು, ಪ್ರಿನ್ಸಿಪಾಲ್ಗಳು, ಸಹಪಾಠಿಗಳು, ಶಿಕ್ಷಕರು ಎಲ್ಲರೂ, ಅದೇ ಕ್ರೀಡಾ ಫಿಸಿಕಲ್ ಡೈರೆಕ್ಟರ್ ಚಿನ್ನು ಅವರು, ನನ್ನ ಮಿತಾತ್ಮ ಮಿತ್ರ ಚಿನ್ನು ಅವರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ. ಅದೇ ರೀತಿ ಒಂದು 2 ಮಾತು ಈ ಸಂದರ್ಭದಲ್ಲಿ ನಮ್ಮ ಭವಿಷ್ಯದ ಮಕ್ಕಳ ಬಗ್ಗೆ ಹೇಳಲೇಬೇಕು. ಮಕ್ಕಳೆಲ್ಲ ಒಂದು 2 ನಿಮಿಷ ಕಿವಿಗೊಟ್ಟು ಹೇಳಬೇಕು. ಕಾರಣ ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ ಕಬಡ್ಡಿ ಅಂದ್ರೆ ಹರಿಯಾಣ ಮಾತ್ರ, ಹರಿಯಾಣ 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 ಈ ಹೆಸರು ಮಾತ್ರ ನಮಗೆ ಕೇಳ್ತಾ ಇದೆ. ಆದ್ರೆ ಹರಿಯಾಣಕ್ಕಿಂತ 10 ಪಾಲು ಹೆಚ್ಚು ಕಬಡ್ಡಿ ಪಟುಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಆದ್ರೆ ಸೌಲಭ್ಯ ಕೊರತೆ ಸ್ವಲ್ಪ ಕಮ್ಮಿ ಇದ್ದ ಕಾರಣ ಭವಿಷ್ಯದಲ್ಲಿ ಅದೆಲ್ಲ ಸರಿದೂಗಿಸಿ ಹೆಚ್ಚಿನ ಕ್ರೀಡಾಪಟುಗಳು ಇಲ್ಲಿಂದ ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಗಬಹುದೆಂಬ ಆಶಯದೊಂದಿಗೆ ಮತ್ತು 2 ಮಾತು ನನ್ನ ಮಕ್ಕಳಿಗೆ ಏನಂದ್ರೆ, ನೀವು ಪ್ರತಿನಿಧಿಸುವ ಶಾಲೆ, ನೀವು ಪ್ರತಿನಿಧಿಸುವ ನಿಮ್ಮ ತಂಡ, ನಿಮ್ಮ ಕ್ಲಬ್, ಅದಕ್ಕೆ ಸ್ವಲ್ಪ ಗೌರವ, ಆ ಶಾಲೆಯ ಗುರು ಹಿರಿಯರಿಗೆ, ನಿಮ್ಮ ಕೋಚಿಗಳಿಗೆ ಗೌರವ ಕೊಟ್ಟು, ನಿಮ್ಮ ತಂಡದ ಯಾರಿದ್ದಾರೆ, ನಿಮ್ಮ ತಂಡ ಕ್ಲಬ್ಸ್ ಇದೆ ನಿಮ್ಮ ಮನೆ ಹತ್ರ, ಯಾರು ನಿಮಗೆ ವಿದ್ಯೆಯನ್ನು ಕಲಿಸ್ತಾರೆ ಅವರಿಗೆ ಸ್ವಲ್ಪ ಗೌರವವನ್ನು ಕೊಟ್ಟು ನಿಮ್ಮನ್ನು ಒಂದು ತಂಡ ಬೆಳೆಸ್ತದೆ. ಈಗ ಯಾರಾದ್ರೂ ಒಳ್ಳೆ ಕಬಡ್ಡಿ ಆಡುವವರು ನೋಡಿದ ಕೂಡಲೇ ಅವರನ್ನು ಆ ತಂಡದ ಕೋಚ ಅಲ್ಲ ಕ್ಲಬ್ಬಿನವರ ನಿಮ್ಮನ್ನು ಬೆಳೆಸ್ತಾರೆ. ಆ ಬೆಳೆದ ನಂತರ ನೀವು ಒಂದು ಒಳ್ಳೆ ಕ್ರೀಡಾಪಟು ಆಗುವ ಸಂದರ್ಭ ಬರ್ತದೆ. ಒಂದು 18, 19, 20 ವರ್ಷ ಆಗುವಾಗ ನೀವು ಸಮಾಜದಲ್ಲಿ ಒಂದು ಒಳ್ಳೆಯ ಕ್ರೀಡಾಪಟುವಾಗಿ ಗುರುತಿಸಲ್ಪಡ್ತೀರಿ. ಆ ಸಂದರ್ಭದಲ್ಲಿ ಹಲವಾರು ಜನ ನಿಮ್ಮ ಹತ್ರ ಬರ್ತಾರೆ. ಆಗ ನಿಮ್ಮನ್ನು ನೀವು ಮಾರ್ಕೊಳ್ಬೇಡಿ.
ಕಾರಣ ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಲವಾರು ಯುವಕರಿದ್ದಾರೆ. 10, 20, 21, 22 ವರ್ಷದ ಒಂದು 10, 50 ಮಕ್ಕಳಿದ್ದಾರೆ. ವಿದ್ಯಾಸಂಸ್ಥೆಯಲ್ಲಿ ಅವರು ಪ್ರತಿನಿಧಿಸಿದ್ದಾರೆ, ಕ್ಲಬ್ಗಳಲ್ಲಿ ಪ್ರತಿನಿಧಿಸಿದ್ದಾರೆ. ಆದರೆ ಎಲ್ಲಿಗೂ ಒಂದು 1,000 ರೂಪಾಯಿ 2,000 ರೂಪಾಯಿ ಆಸೆಗೆ ಬೇಕಾಗಿ ಯಾರೊಂದಿಗೋ ಎಲ್ಲೆಲ್ಲಿ ಹೋಗಿ ಆಡಿ ತಮ್ಮ ಜೀವನದ ಭವಿಷ್ಯವನ್ನು ಒಂದ್ಸಲ ನೀವು ಮ್ಯಾಟಲ್ಲಿ ಮಣ್ಣಲ್ಲಿ ಆಡುವಾಗ ನಾವೆಲ್ಲ ಆಡುವಾಗ ಇಂಜುರಿ ಕಮ್ಮಿ, ಏನಾದ್ರೂ ಗಾಯ ಆದ್ರೆ ಅದು ಗುಣ ಆಗ್ತಿತ್ತು. ಒಂದ್ಸಲ ಮ್ಯಾಟಲ್ಲಿ ನೀವು ಇಂಜುರಿ ಆದ್ರೆ ರಿಕವರಿ ತುಂಬಾ ಕಷ್ಟ. ರಿಕವರಿ ಆಗ್ಲಿಕ್ಕೆ ಟೈಮ್ ಬೇಕು. ಒಂದು ಮ್ಯಾಟಲ್ಲಿ ಇಂಜುರಿ ಆದ ಕೂಡಲೇ ನೀವು ರೆಸ್ಟ್ ತೆಗಿಬೇಕು. ಅಟ್ ಲೀಸ್ಟ್ ಆ ಇಂಜುರಿ ಕಂಪ್ಲೀಟ್ ಕ್ಲಿಯರ್ ಆಗುವವರೆಗೆ. ಅದರ ಮುಂಚೆ ಮ್ಯಾಟಲ್ಲಿ ಆದ್ರೆ ಪುನಃ ಇಂಜುರಿ ಆಗ್ತದೆ. ಪುನಃ ಇಂಜುರಿ ಆದ್ರೆ ನಿಮ್ಮ ಕ್ರೀಡಾ ಭವಿಷ್ಯ ಅಲ್ಲಿಗೆ ಮೊಟಕುಗೊಳಿಸ್ತದೆ ಮತ್ತು ನಿಮಗೆ ನಿಮ್ಮ ಕ್ರೀಡಾ ಭವಿಷ್ಯವನ್ನು ಮುಂದಕ್ಕೆ ತರಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆದ ಕಾರಣ ನಿಮ್ಮ ಆ ಪ್ರಾಯಕ್ಕೆ ಬರುವಾಗ 18, 19, 20 ವರ್ಷ ಆಗುವಾಗ ನೀವು ಒಂದು ಒಳ್ಳೆ ಪ್ರತಿಭೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಹ ಸಂದರ್ಭದಲ್ಲಿ ನೀವು ಯಾವುದೇ ಒತ್ತಡಕ್ಕೆ ಒಳಗಾಗದೆ ನಿಮ್ಮ ಕ್ಲಬ್ಗಳಿಗೆ ಆಡಿ ಅವರ ಮಾರ್ಗದರ್ಶನ ತಗೊಂಡು ಖಂಡಿತ ನಿಮಗೆ ಒಂದು ಒಳ್ಳೆ ಭವಿಷ್ಯ ಇದೆ. ನೀವು ಎಲ್ಲೆಲ್ಲಿ ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ಬೆಳಿಗ್ಗೆ ಜಾವ 8 ಗಂಟೆಗೆ ಸಹ ನೀವು ಪಂದ್ಯಾಟ ಆಡಿದ್ರೆ ನಿಮ್ಮ ಭವಿಷ್ಯಕ್ಕೆ ನೀವು ಇದು ಮಾಡಿದಾಗ ಆಗ್ತದೆ. ಆದ ಕಾರಣ ಒಂದು ಒಳ್ಳೆ ಕ್ರೀಡಾಪಟು ಆಗಿ, ಈಗ ಹೇಳಿದ್ದಾರೆ ನಮ್ಮ ಮೇಡಮ್ ಧನಲಕ್ಷ್ಮಿ ಮೇಡಮ್, ಖಂಡಿತ ಈಗ ನೀವು ಒಂದು ಇಂಡಿವಿಜುವಲ್, ಈಗ ಕಬಡ್ಡಿ ಅಂದ್ರೆ ಗ್ರೂಪ್ ಗೇಮ್ ಆದ್ರೂ ಅದರಲ್ಲಿ ಇಂಡಿವಿಜುವಲ್ ಪ್ಲೇಯರ್ ಆದ್ರೆ ನಿಮ್ಗೆ ಯಾವ್ದಾದ್ರು ಕಾಲ್ ಫಾಲ್ ಬರುವಾಗ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಎಲ್ಲ ಕಾಲ್ ಫಾಲ್ ಬರ್ತದೆ. ಏರ್ಫೋರ್ಸ್, ಇಂಡಿಯನ್ ರೈಲ್ವೆ, ಇನ್ಕಮ್ ಟ್ಯಾಕ್ಸ್, ಏರ್ ಇಂಡಿಯಾ, ಇಂಥ ಹಲವಾರು ರಾಷ್ಟ್ರೀಕೃತ ಸಂಸ್ಥೆಯಲ್ಲಿ ನಿಮಗೆ ಆಫರ್ಸ್ ಇದೆ. ಖಂಡಿತ ನಿಮ್ಮ ಇಂಡಿವಿಜುವಲ್ ಇದನ್ನು ನೀವು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನ್, ಇದನ್ನು ದೈಹಿಕ ಸಾಮರ್ಥ್ಯವನ್ನು ಚೆನ್ನಾಗಿ ಉಳಿಸಿಕೊಂಡು ನಿಮ್ಮ ಭವಿಷ್ಯಕ್ಕೆ ಒಂದು ಒಳ್ಳೆಯ ದಾರಿಯನ್ನು ಮಾಡಿಕೊಳ್ಳಬೇಕೆಂದು ಹೇಳಿ ನನಗೆ ಈ ವರ್ಷ ಮಾಡಿಕೊಟ್ಟ ಭಗವತಿ ಶಾಲೆ ಎಲ್ಲ ನನ್ನ ಆಡಳಿತವರವರಿಗೆ ನನ್ನ ಅಭಿನಂದನೆ ಸಹ. ನಮ್ಮ ಇವತ್ತು ನಮ್ಮೊಟ್ಟಿಗೆ ನಮ್ಮ ಮಾಧವ ದಲಪಾಡಿ ಟ್ರಸ್ಟಿ ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ತುಂಬಾ ವಿಷಯ ನನ್ನ ಬಗ್ಗೆ ಮಾತಾಡಿದ್ರು ಮತ್ತು ಶಾಲೆ ಬಗ್ಗೆ ಮಾತಾಡಿದ್ರು. ನಾನೊಂದೆರಡು ಶಾಲೆಯ ವಿಚಾರದಲ್ಲಿ ನಾನು ಮಾತಾಡ್ತೇನೆ. 22 ವರ್ಷದ ಮೊದಲು ನಾವು ಪ್ರಾರಂಭ ಮಾಡಿದ್ದೀವಿ ಶಾಲೆ 5 ಮಂದಿ ಹುಡುಗರಿದ್ರು. ಅದರಲ್ಲಿ ನಾವು ಟ್ರಸ್ಟಿ, ನಾನು ಆಗ ಅಧ್ಯಕ್ಷ ಆಗಿದ್ದೆ. ಚಂದ್ರಾಸ್ ಉಳ್ಳಾಲ, ನಾನು ರಾಜೇಶ್ ಉಳ್ಳಾಲ, ಮಾಧವ ಉಳ್ಳಾಲ, ರಾಘವ್ ಚೀಲೆಲ್ಲ ಸೇರಿ ಒಂದು 10 ಮಂದಿ ಸೇರಿಕೊಂಡು ಒಂದು ಟ್ರಸ್ಟ್ ಮಾಡಿಕೊಂಡು ಭಗವತಿ ಎಜುಕೇಶನ್ ಟ್ರಸ್ಟ್ ಅನ್ನು ಮಾಡಿಕೊಂಡು ಈ ಶಾಲೆ ಒಂದು ಬಡವರಿಗೆ ಬೇಕಾಗುವಂತ ಶಾಲೆ ಮಾಡ್ಬೇಕಂತ ಹೇಳಿ ಅಲ್ಲಿ ಒಂದು ಕೊಠಡಿ ಯುವಕ ಮಂಡಲ ಇತ್ತು. ಅದನ್ನು ಪ್ರಾರಂಭ ಮಾಡಿದ ಆ ಸಂದರ್ಭದಲ್ಲಿ 5 ಮಂದಿ. ನಂತರ ಸುರೇಖ ಮತ್ತು ಪ್ರಮೀಳರವರು ಮತ್ತು ಅಲ್ಲಿ ಗುಣವತಿ ಮೇಡಮ್ನವರು ಎಲ್ಲ ಸೇರಿಕೊಂಡು ಮನೆಗೆ ಹೋಗಿಕೊಂಡು ಅದು ಕಿಂಡರ್ಗಾರ್ಟನ್ಗೆ LKG ಆಯಿತು, UKG ಆಯಿತು, ನಂತರ 1ನೇ, 2ನೇ, 3ನೇ, 4ನೇ, ಈಗ 10ನೇ ಆಗಿ 950 ಮಂದಿಯಷ್ಟು ನಾವು ಈಗ ಮಕ್ಕಳ ದೇಶದ 40 ನಮ್ಮ ಇಲ್ಲಿಯ ಶಾಸನವರಿದ್ದಾರೆ. ಅಲ್ಲಿ PT ಮಾಸ್ಟರ್ ಎಲ್ಲ ಸೇರಿಕೊಂಡು ಒಳ್ಳೆಯ ಫಲಿತಾಂಶವನ್ನು ನಾವು ಕೊಟ್ಟಿದ್ದೇವೆ. ಕಳೆದ 5 ವರ್ಷದಿಂದ ಮೊದಲು ನಾವು 5 ಸಲ ಕೂಡ 100% ಕೂಡ ಇಲ್ಲಿ ಫಲಿತಾಂಶ ಬಂದಿದೆ. ಅದೇ ರೀತಿಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಇದರಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಧನ್ಯ ಅಂತ ಅವಳು ಕಬಡ್ಡಿಯಲ್ಲಿ ಇವರ ಮೊಮ್ಮೈಸೂರಲ್ಲಿ ಇದ್ದಾರೆ. ಅವರು ಕೂಡ ಅಲ್ಲಿ ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ತಾಯಗಮರ ಕಡೆ ಗೊತ್ತುಂಟು. ನಮ್ದೆಲ್ಲ ಇವರಿಗೆಲ್ಲ ಗೊತ್ತುಂಟು. ನಮ್ಮ ಶಾಲೆ ಭಗವತ್ ಶಾಲೆ ಅಂತ ಹೇಳಿದ್ರೆ ಒಂದು ಹೆಮ್ಮೆಯ ಇದಾಗ್ತದೆ. ಕಲಿಕೆಯಲ್ಲಿ ಕೂಡ ನಮ್ಮಲ್ಲಿ ಒಳ್ಳೆಯ ವಿಚಾರದಲ್ಲಿದೆ. ಇಲ್ಲಿ ಒಳ್ಳೆಯ ಅವಕಾಶ ಇದೆ. ನಮಗೆ ಸ್ಥಳದ ಸ್ವಲ್ಪ ಅವಕಾಶ ಇದೆ. ಅದನ್ನು ಇಲ್ಲಂದ್ರೆ ನಾವು PU ಕಾಲೇಜ್ ಇಷ್ಟವರೆಗೆ ಮಾಡ್ತಿದ್ದೆವು, ಆದರೆ ಆಗಲಿಲ್ಲ. ಆದರೆ ಏನು ನಮ್ಮ ಇವತ್ತಿನ ಕಬಡ್ಡಿಯ ಮಳೆಗಾಲ ಪ್ರಾರಂಭ ಆಗುವ ಮೊದಲು ಈ ಕೊರೋನಾ ಮುಕ್ತಾಯ ಆದ ಕೂಡಲೇ ಕಬಡ್ಡಿಯ ಕಾರ್ಯಕ್ರಮವನ್ನು ಇವತ್ತು ಇಟ್ಟಿದ್ದೇವೆ. ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅಂತ ಹೇಳುವ ವಿಚಾರದಲ್ಲಿ ಖಂಡಿತವಾಗಿ ಎಲ್ಲ ಹುಡುಗರಿಗೆ ಈಗ ಉಪದೇಶ ಮಾಡಿದ್ದಾರೆ PT ಮಾಸ್ಟರ್. ದಯಮಾಡಿ ಗೆಲುವು ಸೋಲು ಅಂತ ಹೇಳುವ ವಿಚಾರದಲ್ಲಿ ಯಾರು ತಾರತಮ್ಯ ಆಗಬಾರ್ದು. ನಿಮ್ಮ ಗೆಲುವು ಎಲ್ಲರೂ ಗೆಲುವೆ, ಯಾರು ಸೋತ ವರ್ಷ ಗೆಲುವೆ, ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟಕ್ಕೆ ನೀವೆಲ್ಲ ಹೋಗ್ಬೇಕು. ಭಗವತ್ ಶಾಲೆಯಿಂದ ಅಥವಾ ಭಗವತ್ ಶಾಲೆಗೆ ಬಂದ ನಂತರ ನಿಮ್ಗೆ ಒಳ್ಳೆ ರೀತಿಯ ಇಲ್ಲಿಯ ಪ್ರೋತ್ಸಾಹವನ್ನು ಇಡ್ತೇವೆ. ಹೆಚ್ಚು ಕಡಿಮೆ ಆಗಿರ್ಬೋದು ನಮ್ಮ ಶಾಲೆಯಲ್ಲಿ ಸ್ವಲ್ಪ ವ್ಯವಸ್ಥೆಯಲ್ಲಿ ಹೆಚ್ಚು ಕಡಿಮೆ ಆಗಿರೋ ಬಿಸಿಲು ಬಂದಿದೆ, ನಾವು ಈ ಕಡೆಗೆ ಬಂದೆ, ದಯಮಾಡಿ ತಪ್ಪು ಹಿಡ್ಕೊಳ್ಬಾರ್ದು. ನನ್ನ ಬಗ್ಗೆ 1-2 ಮಾತು ಹೇಳಿದ್ದಾರೆ. ನಾನು ನಿಮ್ಗೆ ಎಲ್ರಿಗೂ ಗೊತ್ತಿದ್ದಾಗತ್ತಿಲ್ಲ. ನಾನು ಎಲ್ಲ ಇದರಲ್ಲಿ ಇದ್ರು ಕೂಡ, ರಾಜಕೀಯದಲ್ಲಿ ಇದ್ರು ಕೂಡ, ಹಬ್ಬಕ್ಕದಲ್ಲಿ ಇದ್ರು ಕೂಡ ನಾನು ಒಬ್ಬ
ಪ್ರತಿಭಾನ್ವಿತ ಸ್ಟೂಡೆಂಟ್. ನಾನು NITKಯಲ್ಲಿ ರ್ಯಾಂಕ್ ಸ್ಟೂಡೆಂಟ್. ನಿಮ್ಗೆ ಗೊತ್ತಿಲ್ಲ. ಈ ಪ್ರದೇಶದಲ್ಲಿ NITKಯಲ್ಲಿ ಕಲಿತವರಲ್ಲಿ ನಾನೊಬ್ಬನೇ ಇಲ್ಲಿ ಈ ಪ್ರದೇಶದಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಕೂಡ. ಅದು ಅಲ್ಲ, ನನ್ನ ಮಕ್ಕಳು ಕೂಡ NITKಯಲ್ಲಿ ಕಲಿತವರು. ಇವತ್ತು ಅವರು NITKಯಲ್ಲಿ ಕಲಿತು ಅವರು ಇವತ್ತು PhD ಮಾಡಿಕೊಂಡು ಅಮೆರಿಕದಲ್ಲಿದ್ದಾರೆ. 7 ವರ್ಷ ಆಯ್ತು ಇವತ್ತು. ನನ್ನ ಮಗಳು ಕೂಡ ಇವತ್ತು MD ಮಾಡಿಕೊಂಡು ಅವಳು ಕೂಡ KMCಯಲ್ಲಿ ಕಲಿತು. ನಾವೇನು ದುಡ್ಡಿನಿಂದ ಕಲಿಲಿಲ್ಲ. ಒಂದು ವಿಚಾರ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಎಲ್ಲೂ ನಾವು ದುಡ್ಡು ಕೊಟ್ಟು ನಮ್ಮ ಮಕ್ಕಳಿಗೆ ಕಲಿಸಲಿಲ್ಲ. ಅವರೆಲ್ಲ CETಯಲ್ಲೇ ಕಲಿತು ಮಾಡಿದ್ದು. ನೀವು ಕೂಡ ಒಳ್ಳೆ ರೀತಿಯಲ್ಲಿ ಕಲಿತು ಒಳ್ಳೆ ರೀತಿಯಲ್ಲಿ ನಿಮ್ಮ ಪೇರೆಂಟ್ಸ್ನವರಿಗೆ ನಿಮ್ಮ ಎಲ್ರಿಗೂ ಸಹ ಈ ಊರಿಗೆ ಹೆಮ್ಮೆ ತರಬೇಕಂತ ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟ ಎಲ್ರಿಗೂ ಸಹ ಇಲ್ಲಿ HMನವರಿಗೆ ಅದು ಶಿಷ್ಯವಾಗಿ PT ಮಾಸ್ಟರ್ ಕೂಡ ನನ್ನ ಅವರಿಗೆ ಇವತ್ತು ಅವರಿಗೆ ವಿಶೇಷವಾಗಿ ಅವರಿಗೆ ಇವತ್ತು ಸಕ್ಸಸ್ ಕೊಡ್ಬೇಕು. ಯಾಕಂದ್ರೆ ಇದು ತುಂಬಾ ಕಷ್ಟದ ಕೆಲಸ. ಒಳ್ಳೆಯ ಡೆಕೋರೇಷನ್ ಆಗ್ತದೆ, ಎಲ್ಲ ಆಗ್ತದೆ, ಚೆಂದ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಕಬಡ್ಡಿ ಆಡಿದ ನಂತರ ಆಡುವ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ದಯಮಾಡಿ ಇದರ ಬಗ್ಗೆ ಜಾಗ್ರತೆ ಮಾಡಿಕೊಂಡು ಹೇಳಿಕೊಂಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ ಅವರಿಗೆ. ಈ ಒಂದು ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರತ್ಯೇಕ ಕೂಟದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತಹ ಧನಲಕ್ಷ್ಮಿ ಗಟ್ಟಿ ಮೇಡಮ್ ಅವರಿಗೆ ಬಂದಂತಹ ಎಲ್ಲ ಅತಿಥಿಗಳ ಪರವಾಗಿ ತಂಡದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಿವಪ್ರಸಾದ್ ಅವರು ಇವರಿಗೆ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಲಿಲ್ಲಿ ಪ್ರೈಸ್ ಅವರು ಕೂಡ ಇದ್ದಾರೆ. ಅವರಿಗೆ ಕೂಡ ಈ ಒಂದು ಪ್ರತ್ಯೇಕ ಕೂಟದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ನಮ್ಮೊಂದಿಗೆ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಆದ ಗೋಪಿನಾಥ್ ಕಾಪಿಕಾರ್ ಸರ್ ಅವರಿದ್ದಾರೆ. ತಮಗೆ ಕೂಡ ಈ ಒಂದು ತಂಡದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಪುರುಷೋತ್ತಮ್ ಪೂಜಾರಿ ಅವರಿದ್ದಾರೆ. ತಮಗೆ ಕೂಡ ಒಂದು ತಂಡದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ರತನ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಅವರಿಗೆ ಕೂಡ ಈ ಒಂದು ಪ್ರತ್ಯೇಕದ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಇನ್ನೊಬ್ಬ ಅತಿಥಿಗಳಾದಂತಹ ತೇಗನ್ ಹೊಡೇಕರ ಸರ್ ಅವರಿದ್ದಾರೆ. ತಮಗೆ ಕೂಡ ಒಂದು ತಂಡದ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ರೋಹನ್ ತುಗೋಟ್ ಅವರಿದ್ದಾರೆ. ತಮಗೆ ಕೂಡ ಒಂದು ಪ್ರತ್ಯೇಕ ತಂಡದ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಶ್ರೀಯುತರಾದಂತಹ ಮಾಧವ ತಲಪಾಡಿ ಅವರಿದ್ದಾರೆ. ತಮಗೆ ಕೂಡ ಒಂದು ಪ್ರತ್ಯೇಕ ಕೂಟದ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಇನ್ನೊಬ್ಬ ಅತಿಥಿಗಳಾಗಿ ರೋಹಿತ್ ಅಶ್ರಮ್ ಅವರಿದ್ದಾರೆ. ತಮಗೆ ಕೂಡ ಅನುಪಸ್ಥಿತಿ ಇದೆ. ಅದೇ ರೀತಿ ನಮ್ಮೊಂದಿಗೆ ಮೊಹಮ್ಮದ್ ಸರ್ ಅವರಿದ್ದಾರೆ. ತಮಗೆ ಕೂಡ ಒಂದು ಪ್ರತ್ಯೇಕ ಕೂಟದ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ನಿರ್ಮಾಪಕರಾದಂತಹ ರಾಧಾಕೃಷ್ಣ ಸರ್ ಅವರಿದ್ದಾರೆ. ತಮಗೆ ಕೂಡ ಒಂದು ಪ್ರತ್ಯೇಕ ಕೂಟದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದ. ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ನಮ್ಮೊಂದಿಗೆ ಇಂಟರ್ನ್ಯಾಷನಲ್ ಲೆವೆಲ್ ರೀತಿ ಪ್ರತ್ಯೇಕ ಕೂಟದ ದಿವಾಕರ್ ಉಪ್ಪಲ್ ಅವರು ಅನೇಕ ನಮಗೆ ಬೆರಳೆಣಿಕೆಗೆ ಸಿಗದಷ್ಟು ಭಾಷೆಯಲ್ಲಿ ಮಾತನಾಡಬಲ್ಲ ಒಬ್ಬ ನಿರೂಪಕರಿದ್ರೆ ಅದು ದಿವಾಕರ್ ಉಲ್ಲಾಲ್ ಅವರು. ಅನೇಕ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ದುಬೈಯಲ್ಲಿ ಆಗಿರ್ಬೋದು, ಅದು ಒಬ್ರು ಅರೇಬಿಕ್ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಅದರಲ್ಲಿ ಇರ್ಬೇಕಾದಂತ ಒಬ್ರು ಇದ್ರೆ ಅದು ದಿವಾಕರ್ ಉಲ್ಲಾಲ್ ಅವರು. ಸೊ ಜೋರದ ಕೈ ಚಪ್ಪಾಳೆಯೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ದಿವಾಕರ್ ಉಲ್ಲಾಲ್. ಎಲ್ಲರ ಸಹಕಾರ ಅಂತಿಮ ತನಕ ಬಯಸುತ್ತಾ ಇದೀಗ ಕ್ರೀಡಾಂಗಣದ ಉದ್ಘಾಟನೆ, ಸಭಾ ಉದ್ಘಾಟನೆ ತರುವಾಯ ಕ್ರೀಡಾಂಗಣದ ಉದ್ಘಾಟನೆ. ಅತಿಥಿಗಳು ಬರಬೇಕು, ಎಲ್ಲ ಮಕ್ಕಳು ಎದ್ದು ನಿಲ್ಲಬೇಕು. ಕ್ರೀಡಾಂಗಣದ ಉದ್ಘಾಟನಾ ಬಳಿಕ ವಾತಾವರಣವನ್ನ ಅವಕಾಶಗಳನ್ನ ಭಗವತಿ ಟೀಮ್ ಮಾಡಿಕೊಟ್ಟಿದ ಈ ನಡುವೆ ಕ್ರೀಡಾ ಅಂಗಣದ ಉದ್ಘಾಟನೆಯನ್ನ ನಾವು ನೆರವೇರಿಸ್ತಾ ಇದ್ದಾರೆ. നാളികേരം ഉടച്ചുകൊണ്ട് ഈ ചടങ്ങിന്റെ ഈ കോർട്ടിന്റെ ഉദ്ഘാടനമാണ് ഇവിടെ ആരംഭിക്കാനിരിക്കുന്നത്. ഭാഷക്കതീതമായി, ജാതിക്കതീതമായി, വർണ്ണത്തിനതീതമായി, വർഗത്തിനതീതമായുള്ള കബഡി എന്ന ആ ഒരു കായിക മത്സരത്തിന്റെ ഗ്രൗണ്ട് ഉദ്ഘാടനം ജില്ലയ അമേച്ചൂർ കബഡി സംസ്ഥೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀ ಪುರುಷೋತ್ತಮ್ ಪೂಜಾರಿ ಅವರ ಅಮೃತ ಹಸ್ತದಿಂದ